ಭಾನುವಾರ ಕರಾವಳಿಯಲ್ಲಿ ಕ್ಯಾಥೋಲಿಕರು ಗರಿಗಳ ಭಾನುವಾರ ಆಚರಿಸುತ್ತಾರೆ. ಚರ್ಚ್ಗಳಲ್ಲಿ ವಿಶೇಷ ಧಾರ್ಮಿಕ ವಿಧಿವಿಧಾನಗಳನ್ನ ನಡೆಸಲಾಯಿತು ಹಾಗೂ ಬಲಿಪೂಜೆಗಳನ್ನ ನೆರವೇರಿಸಲಾಯಿತು. ಇಲ್ಲಿಂದ ಪವಿತ್ರ ಸಪ್ತಾಹ ಆರಂಭಗೊಳ್ಳುತ್ತದೆ. 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತರನ್ನ ಬಂಧಿಸಿ ಶಿಲುಬೆಗೇರಿಸುವ ಮುನ್ನ ಅವರು ಜೆರುಸಲೇಂ ನಗರ ಪ್ರವೇಶಿಸಿದ ಸಂದರ್ಭದಲ್ಲಿ ಅಲ್ಲಿನ ಜನರು ಪ್ರೀತಿ ಆದರದಿಂದ ಸ್ವಾಗತ ಕೋರಿದ್ದನ್ನ ಸ್ಮರಿಸಿ ಈ ದಿನವನ್ನ ಆಚರಿಸಲಾಗುತ್ತದೆ. ಈ ಸಂದರ್ಭ ಆಲಿವ್ ಮರದ ಗರಿಗಳನ್ನು ಹಿಡಿದು ಅದ್ಧೂರಿ ಹಾಗೂ ವೈಭವದಿಂದ ಸ್ವಾಗತ ಕೋರಲಾಗಿತ್ತು ಎನ್ನಲಾಗುತ್ತದೆ. ಆಲಿವ್ ಮರದ ಗರಿಗಳ ಬದಲು ತೆಂಗಿನ ಗರಿಗಳನ್ನ ಕೆಥೋಲಿಕರು ಬಳಸುವ ಮೂಲಕ ಸಾಂಕೇತಿಕವಾಗಿ ಗರಿಗಳ ಭಾನುವಾರ ಆಚರಿಸುತ್ತಾರೆ. ಪಾಸ್ಕಾ ಹಬ್ಬ ಆಚರಣೆಗೂ ಮುನ್ನವೇ ಯಹೂದಿಗಳ ಧಾರ್ಮಿಕ ಮುಖಂಡರು ಯೇಸು ಕ್ರಿಸ್ತರನ್ನ ಹಿಡಿದು ಶಿಕ್ಷಿಸಿ ಶಿಲುಬೆಗೇರಿಸಿದ್ರು. ಗರಿಗಳ ಭಾನುವಾರದೊಂದಿಗೆ ಕ್ರೈಸ್ತರ ಪವಿತ್ರ ಸಪ್ತಾಹ ಆರಂಭಗೊಳ್ಳುತ್ತದೆ. ಗುರುವಾರ ಯೇಸು ಕ್ರಿಸ್ತರ ಕೊನೆಯ ಭೋಜನದ ದಿನ, ಶುಭ ಶುಕ್ರವಾರ ಯೇಸು ಕ್ರಿಸ್ತರನ್ನ ಶಿಲುಬೆಗೇರಿಸಿದ ದಿನ, ಶನಿವಾರ ರಾತ್ರಿ ಈಸ್ಟರ್ ಹಬ್ಬದ ಜಾಗರಣೆ ಹಾಗೂ ಭಾನುವಾರ ಯೇಸು ಕ್ರಿಸ್ತರ ಪುನರುತ್ಥಾನದ ದಿನದ ಹಬ್ಬವನ್ನ ಆಚರಿಸಲಾಗುತ್ತದೆ. ಕರಾವಳಿಯಲ್ಲೂ ಇದನ್ನ ಅದ್ಧೂರಿಯಾಗಿ ಹಾಗೂ ಭಕ್ತಿಯಿಂದ ಆಚರಿಸಲಾಗುತ್ತದೆ. ಭಾನುವಾರ ಬೆಳಗ್ಗೆ ಬಲಿಪೂಜೆಗೂ ಮೊದಲು ಚರ್ಚ್ ಆವರಣದಲ್ಲಿ ಭಕ್ತರು ಜೊತೆಯಾದರು. ಧರ್ಮಗುರುಗಳು ಬೈಬಲ್ನಲ್ಲಿರುವ ಯೇಸುವಿನ ಜೆರುಸಲೇಂ ಪ್ರವೇಶದ ಸನ್ನಿವೇಶವನ್ನ ಸ್ಮರಿಸಿದರು ಹಾಗೂ ಸಂದೇಶವನ್ನ ನೀಡಿದರು. ಇದೇ ವೇಳೆ ಭಕ್ತರು ತಂದ ಗರಿಗಳನ್ನ ಆಶೀರ್ವದಿಸಿ ಎಲ್ಲರಿಗೂ ಹಂಚಲಾಯಿತು. ಗರಿಗಳನ್ನು ಹಿಡಿದುಕೊಂಡು ಭಕ್ತರು ಕ್ರಿಸ್ತರಿಗೆ ಜೈಕಾರ ಹಾಕುತ್ತಾ ತೆರಳುವುದು ಹಾಗೂ ಅವರ ಜೊತೆ ಧರ್ಮಗುರುಗಳು ಹೆಜ್ಜೆ ಹಾಕುವ ಮೂಲಕ 2000 ವರ್ಷ ಹಿಂದಿನ ಘಟನೆಯನ್ನ ಸ್ಮರಿಸಲಾಯಿತು. ಬಳಿಕ ಚರ್ಚ್ಗಳಲ್ಲಿ ಬಲಿಪೂಜೆಯಲ್ಲಿ ಭಾಗವಹಿಸಿ ಯೇಸು ಕ್ರಿಸ್ತರಿಗೆ ಶಿಲುಬೆಯ ಶಿಕ್ಷೆ ವಿಧಿಸುವಲ್ಲಿಂದ ಹಿಡಿದು ಅವರು ಶಿಲುಬೆಗೇರಿ ಅಲ್ಲಿ ಮರಣ ಹೊಂದಿ ಅವರ ದೇಹವನ್ನ ಸಮಾಧಿ ಮಾಡುವಲ್ಲಿನವರೆಗೆ ಕಥಾನಕವನ್ನು ಬೈಬಲ್ನಿಂದ ವಾಚಿಸಲಾಯಿತು. ಮಂಗಳೂರಿನ ರೊಸಾರಿಯೋ ಚರ್ಚ್ನಲ್ಲಿ ಮಂಗಳೂರು ಕ್ರೈಸ್ತ ಧರ್ಮ ಪ್ರಾಂತ್ಯದ ಬಿಷಪ್ ಡಾಕ್ಟರ್ ಪೀಟರ್ ಪೌಲ್ ಸಲ್ಡಾನಾ ಅವರು ಪ್ರವಚನವನ್ನ ನೀಡಿದರು. ಈ ಮನುಷ್ಯची ಮನ ಕುಸೈಲಿ काळजा सक्कडी घट करयली. हे देशा ल्हानशा हिंडांक लागीं लागीं आसल्या हिंडांक एकामेकाच्या मोगान सेवा दिवच्या हिंडाक घुस्पटावन पळोवचें ना आस्कोर पळोवचें. सदांचे चिंताक गुटमळ्यो, चिंत्र्यो, पितुरी घडटे आसात. ताचो प्रभाव